ನಮಸ್ಕಾರ ಸ್ನೇಹಿತರೆ, ಅದು 2018 ಜೂನ್ 18ನೇ ತಾರೀಕು. ಕೇದಾರನಾಥ ಪರ್ವತ ಶ್ರೇಣಿಗಳು ಆರ್ಭಟಿಸಿ ಮೋಡದ ಸಿಡಿತದಿಂದ ಉಂಟಾದ ಈ ಶತಮಾನದ ಮಳೆ ಇಡೀ ಉತ್ತರಾಖಂಡ ರಾಜ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಚಾರಧಾಮಕ್ಕೆ ಹೋದಂತ ಸಾವಿರಾರು ಭಕ್ತಾದಿಗಳು, ಪ್ರವಾಸಿಗರು ಭಾರೀ ಮಳೆಯಿಂದ, ಭಾರೀ ಭೂಕುಸಿತ, ಪ್ರವಾಹದಿಂದ ಹಲವಾರು ಮನೆಗಳು, ಅಂಗಡಿಗಳನ್ನು ಕಳೆದುಕೊಂಡರು. ಜೊತೆಗೆ ಸಾವಿರಾರು ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಈ ಭಾರೀ ಮಳೆ, ಭೂಕುಸಿತ, ಪ್ರವಾಹದಿಂದ ಕೇದಾರನಾಥ, ಋಷಿಕೇಶ ತುಂಬಾನೇ ಹಾನಿಗೊಳಗಾಗಿದ್ದವು. ಆದರೆ ಕೇದಾರನಾಥ ದೇವಸ್ಥಾನ ಹಾಗೂ ಋಷಿಕೇಶನಲ್ಲಿರುವ ಶಿವನ ಮೂರ್ತಿ ಕಿಂಚಿತ್ತೂ ಘಾಸಿಗೊಂಡಿರಲಿಲ್ಲ. ಇದನ್ನೇ ಶಿವಲೀಲೆ ಅನ್ನುತ್ತಾರೆ. ಕೇದಾರನಾಥ ಹಾಗೂ ಋಷಿಕೇಶ ತಮ್ಮ ಸಹಜ ಸ್ಥಿತಿಗೆ ಬರಲು ವರ್ಷಗಳೇ ಕಳೆದವು. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ದೇವಭೂಮಿ ಎಂದೇ ಹೆಸರು ಪ್ರಸಿದ್ಧಿ ಪಡೆದಿರುವಂತಹ ಋಷಿಕೇಶನ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಋಷಿಕೇಶಿಗೆ ಯಾವಾಗ ಹೋಗಬೇಕು, ಎಲ್ಲಿ ಉಳಿದುಕೊಳ್ಳಬೇಕು, ಯಾವೆಲ್ಲ ಸ್ಥಳಗಳನ್ನ, ದೇವಸ್ಥಾನಗಳನ್ನ ನೀವು ನೋಡಬೇಕು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಋಷಿಕೇಶ್, ಇದನ್ನ ಹಿಮಾಲಯದ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. ಉತ್ತರ ಭಾರತದ ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ಜಿಲ್ಲೆಯಲ್ಲಿರುವ ಧಾರ್ಮಿಕ ಕೇಂದ್ರ ಋಷಿಕೇಶ್ ದೇವಭೂಮಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಹಿಮಾಲಯದ ಪವಿತ್ರ ಚತುರ್ಧಾಮ ಯಾತ್ರೆಯು ಸಾಮಾನ್ಯವಾಗಿ ಋಷಿಕೇಶನಿಂದಲೇ ಆರಂಭವಾಗುತ್ತದೆ. ಹಿಮಾಲಯ ಪರ್ವತದ ಪಾದದಲ್ಲಿ ಗಂಗಾ ನದಿಯ ದಡದಲ್ಲಿರುವ ಋಷಿಕೇಶ ದೇವಾಲಯಗಳು, ಆಶ್ರಮಗಳು, ತಪೋವನಗಳು ಮತ್ತು ಯೋಗಾಭ್ಯಾಸ ಕೇಂದ್ರಗಳಿಗೆ ಹೆಸರುವಾಸಿಯಾಗಿದೆ. ಋಷಿಕೇಶ್ ವಿಷ್ಣುವಿನ ಹೆಸರಾಗಿದೆ. ಇದರ ಅರ್ಥ ಇಂದ್ರಿಗಳ ಒಡೆಯ ಎಂಬುದಾಗಿದೆ. ಇದೇ ಸ್ಥಳದಲ್ಲಿ ಋಷಿಯ ತಪಸ್ಸಿಗೆ ಒಲಿದು ವಿಷ್ಣು ಋಷಿಕೇಶನಾಗಿ ಪ್ರತ್ಯಕ್ಷನಾಗಿದ್ದೆಂದು ಕಥೆ ಸಾರುತ್ತದೆ. ಸ್ಕಂದ ಪುರಾಣದಲ್ಲಿ ಋಷಿಕೇಶವನ್ನ ಕುಬ್ಜ ಕ್ರಮ ಎಂದು ಕರೆಯುತ್ತಾರೆ. ಐತಿಹಾಸಿಕವಾಗಿ ಋಷಿಕೇಶ ಕೇದಾರ ಖಂಡದ ಭಾಗವಾಗಿದೆ. ಇಂದಿನ ಗಢವಾಲ್ ಪ್ರದೇಶವು ಹಿಂದೆ ಕೇದಾರ ಖಂಡವೆಂದು ಕರೆಯಲಾಗುತ್ತಿತ್ತು. ರಾಮನು ಲಂಕೆಯ ಅರಸ ರಾವಣನನ್ನು ಯುದ್ಧದಲ್ಲಿ ಸಂಹರಿಸಿದ ಬಳಿಕ ಇಲ್ಲೇ ತಪೋನಿರತನಾಗಿ ಹಲವಾರು ದಿನಗಳ ಕಾಲ ಇಲ್ಲಿ ತಪಸ್ಸನ್ನು ಆಚರಿಸಿದ್ದನು ಎಂದು ನಂಬಲಾಗಿದೆ. ಹಾಗೆಯೇ ಲಕ್ಷ್ಮಣನು ಇಲ್ಲಿ ನಾರಿನ ಹಗ್ಗದಿಂದ ರಚಿಸಲ್ಪಟ್ಟ ಸೇತುವೆ ಮೂಲಕ ಗಂಗಾ ನದಿಯನ್ನು ದಾಟಿದ್ದನೆಂದು ಕೂಡ ನಂಬಲಾಗಿದೆ. ಇದೇ ಕಾರಣ ಇಲ್ಲಿ ಲಕ್ಷ್ಮಣ ಝೂಲಾ ಎಂಬ 450 ಅಡಿ ಎತ್ತರದ ಸೇತುವೆ ಕೂಡ ಇದೆ. ಇಲ್ಲಿಂದ ದೇವಸ್ಥಾನಗಳ ಮತ್ತು ಆಶ್ರಮಗಳ ವಿಹಂಗಮ ಹಾಗೂ ಮನೋಹರ ನೋಟ ನಿಮಗೆ ಸಿಗುತ್ತದೆ. ಮೂಲತಃ ಹಿಂದೆ ಇದು ನಾರಿನ ಸೇತುವೆಯಾಗಿದ್ದು 1939ರಲ್ಲಿ ಇದನ್ನು ತೂಗಾಡುವ ಕಬ್ಬಿಣದ ಸೇತುವೆಯಾಗಿ ಮಾರ್ಪಡಿಸಲಾಗಿತ್ತು ಎಂದು ಹೇಳಲಾಗುತ್ತಿದೆ. ಶ್ರೀರಾಮನ ತಮ್ಮ ಲಕ್ಷ್ಮಣ ಒಮ್ಮೆ ಈ ಸೇತುವೆ ಮೂಲಕ ನದಿಯನ್ನು ದಾಟಿದ್ದರಿಂದ ಇದನ್ನು ಲಕ್ಷ್ಮಣ ಝೂಲಾ ಎಂದು ಕೂಡ ಕರೆಯುತ್ತಾರೆ. ಪ್ರಸಿದ್ಧ ಸ್ವರ್ಗ ಆಶ್ರಮ ಇಲ್ಲಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿದೆ. ಹತ್ತಿರದಲ್ಲಿರುವ ರಾಮ ಝೂಲಾ ಕೂಡ ಮತ್ತೊಂದು ಆಕರ್ಷಣೆಯಾಗಿದೆ. ಲಕ್ಷ್ಮಣ ಝೂಲಾದ ಪ್ರತಿರೂಪವಾಗಿರುವ ರಾಮ ಝೂಲಾವನ್ನು 1980ರಲ್ಲಿ ಕಟ್ಟಲಾಗಿತ್ತು. ತ್ರಿವೇಣಿ ಸಂಗಮದಲ್ಲಿ, ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ಪವಿತ್ರ ನದಿಗಳು ಸಂಗಮಗೊಳ್ಳುತ್ತವೆ. ಋಷಿಕೇಶಿನ ಪವಿತ್ರ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುನ್ನ ಯಾತ್ರಾರ್ಥಿಗಳು ಈ ಘಾಟಿನಲ್ಲಿ, ಅಂದರೆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹಾಗೂ ಯೋಗಾಭ್ಯಾಸಕ್ಕೆ ತೆರಳುತ್ತಾರೆ. ನಂಬಿಕೆ ಪ್ರಕಾರ ಈ ನದಿಯಲ್ಲಿ ಮುಳುಗೆದ್ದರೆ ಮಾನವನ ಪಾಪಗಳೆಲ್ಲವೂ ನಾಶವಾಗುತ್ತದೆ ಎಂದು ಕರೆಯಲಾಗುತ್ತದೆ. ಅದಕ್ಕೆ ಇದನ್ನು ಪಾಪನಾಶಿನಿ ಎಂದು ಕೂಡ ಕರೆಯುತ್ತಾರೆ. ಸಂಜೆಯ ಸಮಯದಲ್ಲಿ ಇಲ್ಲಿ ಗಂಗಾ ಆರತಿ, ಮಹಾ ಆರತಿ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಒಂದೆಡೆ ಸೇರುತ್ತಾರೆ. ಭಕ್ತಿಯ ಸಂಕೇತವಾಗಿರುವ ಹೂವು ತುಂಬಿದ ಎಣ್ಣೆ ದೀಪಗಳ ದೊನ್ನೆಯನ್ನು ನದಿಯಲ್ಲಿ ತೇಲಿ ಬಿಡುತ್ತಾರೆ. ಸತ್ತವರ ಆತ್ಮಶಾಂತಿಗಾಗಿ ಪಿಂಡ ಶ್ರಾದ್ದ ಆಚರಣೆಯೂ ಕೂಡ ಇಲ್ಲಿ ನಡೆಯುತ್ತದೆ.
ಗಂಗಾ ನದಿಯು ಋಷಿಕೇಶ ಪಟ್ಟಣದ ಮೂಲಕ ಹಾದು ಹೋಗುತ್ತದೆ. ಋಷಿಕೇಶಿನಲ್ಲಿ ಗಂಗಾ ನದಿಯು ಶಿವಾಲಿಕ ಪರ್ವತಗಳಿಂದ ಇಳಿದು ಉತ್ತರ ಭಾರತದ ಬಯಲು ಸೀಮೆಯನ್ನು ಸೇರುತ್ತದೆ. ನದಿಯ ದಂಡೆಗುಂಟ ಹಲವು ದೇವಾಲಯಗಳು, ಆಶ್ರಮಗಳು ಕೂಡ ನೀವು ಕಾಣಬಹುದು. ನೀಲಕಂಠ ಮಹಾದೇವ ದೇವಸ್ಥಾನ ಮತ್ತು ಮಧುಮತಿ ನದಿ ದಂಡೆ ಮೇಲಿರುವ ಪ್ರಮುಖ ಧಾರ್ಮಿಕ ಕ್ಷೇತ್ರ ಇದಾಗಿದೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 1330 ಮೀಟರ್ ಎತ್ತರದಲ್ಲಿರುವ ದೇವಸ್ಥಾನವು ವಿಷ್ಣುಕೂಟ, ಬ್ರಹ್ಮಕೂಟ ಮತ್ತು ಮಣಿಕೂಟ ಬೆಟ್ಟಗಳ ಮನೋಹರ ದೃಶ್ಯವನ್ನು ನಿಮಗೆ ತೋರಿಸುತ್ತದೆ. ಪರಮಾತ್ಮ ಶಿವ ವಿಷವನ್ನು ಕುಡಿದು ತನ್ನ ಗಂಟಲಲ್ಲಿಯೇ ಹಿಡಿದಿಟ್ಟ ಪುರಾಣದ ಘಟನೆ ಇಲ್ಲಿಯೇ ನಡೆದ ಕಾರಣ ಈ ದೇವಸ್ಥಾನಕ್ಕೆ ನೀಲಕಂಠ ಮಹಾದೇವ ದೇವಸ್ಥಾನ ಎಂದು ಕರೆಯುತ್ತಾರೆ. ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದಂತಕಥೆಗಳು ಹೇಳುವಂತೆ ಶಿವ ಪರಮಾತ್ಮ ಸತಿ ದೇವಿಯ ದೇಹವನ್ನು ಕೈಲಾಸಕ್ಕೆ ಕೊಂಡೊಯ್ಯುವಾಗ ದೇಹದ ಮೇಲಿನ ಭಾಗ ಇಲ್ಲಿ ಬಿತ್ತೆಂದು ಹೇಳಲಾಗುತ್ತಿದೆ. ಇದೇ ಸ್ಥಳದಲ್ಲಿ ಇಲ್ಲಿ ಅದ್ಭುತವಾದ ದೇವಸ್ಥಾನವನ್ನು ಕೂಡ ಕಟ್ಟಲಾಗಿದೆ. ಯೋಗದ ಜನ್ಮ ಸ್ಥಳವಾಗಿರುವ ಋಷಿಕೇಶ್ ಧ್ಯಾನ ಮಾಡಲು, ಯೋಗ ಮಾಡಲು ಮತ್ತು ಹಿಂದೂ ಧರ್ಮದ ಇತರ ಅಂಶಗಳನ್ನು ಕುರಿತು ತಿಳಿದುಕೊಳ್ಳಲು ಲಕ್ಷಾಂತರ ಜನರು ದೇಶ ವಿದೇಶಗಳಿಂದ ಇಲ್ಲಿಗೆ ಧಾವಿಸುತ್ತಾರೆ. ಸಾವಿರಾರು ಪಾಶ್ಚಾತ್ಯ ಜನರು ಹಿಂದೂ ಧರ್ಮವನ್ನು ತಮ್ಮ ಧರ್ಮವನ್ನಾಗಿ ಮಾಡಿಕೊಳ್ಳಲು ಇಲ್ಲಿಗೆ ಪ್ರತಿದಿನ ಬೇರೆ ಬೇರೆ ದೇಶಗಳಿಂದ ಬರುತ್ತಾರೆ. ಇದೇ ಕಾರಣ ಇಲ್ಲಿ ಯೋಗಕ್ಕೆ ಹಾಗೂ ಹಿಂದೂ ಧರ್ಮದ ಪ್ರಚಾರವನ್ನು ಮಾಡಲು ಯೋಗ್ಯವಾದ ಯೋಗ ಹಾಗೂ ಧಾರ್ಮಿಕ ಕೇಂದ್ರಗಳು ಕೂಡ ನೀವು ಕಾಣಬಹುದು. ಋಷಿಕೇಶ್ ಗಂಗಾ ನದಿಯ ದಂಡೆ ಮೇಲೆ ನೆಲೆಗೊಂಡಿದೆ. ಇಡೀ ಪಟ್ಟಣವೇ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಧ್ಯಾನಕ್ಕೆ, ಮೋಕ್ಷಕ್ಕೆ ಇದು ಅತ್ಯಂತ ಸೂಕ್ತವಾದ ಸ್ಥಳ ಎಂದು ನಂಬಲಾಗಿದೆ. ಋಷಿಕೇಶನ್ನ ನೀವು ವಿಮಾನದ ಮೂಲಕ ತಲುಪಬೇಕೆಂದರೆ ಡೆಹ್ರಾಡೂನ್ನ ಜಾಲಿ ಗ್ರಾಂಡ್ ಏರ್ಪೋರ್ಟ್ ಮೂಲಕ ನೀವು ಋಷಿಕೇಶನ್ನ ತಲುಪಬಹುದು. ಅಂದ ಹಾಗೆ ಡೆಹ್ರಾಡೂನಿನ ಈ ವಿಮಾನ ನಿಲ್ದಾಣ ಋಷಿಕೇಶಿನಿಂದ ಕೇವಲ 35 ಕಿಲೋಮೀಟರ್ ದೂರದಲ್ಲಿದೆ. ದೆಹಲಿಯಿಂದ ಸಾಮಾನ್ಯವಾಗಿ ಭಕ್ತಾದಿಗಳು ಹಾಗೂ ಪ್ರವಾಸಿಗರು ಋಷಿಕೇಶವನ್ನು ರಸ್ತೆಯ ಮೂಲಕ ಹಾಗೂ ರೈಲ್ವೆ ಮೂಲಕ ಕೂಡ ತಲುಪುತ್ತಾರೆ. ಸ್ನೇಹಿತರೆ, ಒಂದು ವೇಳೆ ನೀವು ಕೇದಾರನಾಥ, ಬದ್ರಿನಾಥ ಹಾಗೂ ಹರಿದ್ವಾರಕ್ಕೆ ಹೋದರೆ ದಯವಿಟ್ಟು ಋಷಿಕೇಶವನ್ನು ಕೂಡ ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.